संगीत कंचन भरण विराज सुबेश कानन कुंडल कुंचित केश होत वज्र ध्वजाभिराजे कांदे मूंझ जनेऊ साजे शंकर सुवन केसरी नंद तेज प्रताप महाजगवंद विद्यावान गुणी अति चातुर राम काज पीरा जपत निरंतर हनुमत वीर संकट से हनुमान छुड़ा आपन तेज समारो आपे तीनों लोक ಓದಿ ನಾವು ಎಷ್ಟು ಮೈ ಮರೆತೇವಂದ್ರೆ ನಮ್ಮ ಮನೆಯ ಹಟ್ಟಿಗೆ ನುಗ್ಗಿ ಹಸುವನ್ನ ಕರೆದುಕೊಂಡು ಹೋಗುವ ತನಕ ನಾವು ಮಲಗಿದ್ದ ಸಮಯ ಮುಗಿದಿದೆ, ಎದ್ದು ನಿಲ್ಲಬೇಕಾದ ಸಮಯ ಬಂದಿದೆ, ಎದ್ದು ನಿಂತು ಶಸ್ತ್ರವನ್ನ ಹಿಡಿಯಬೇಕಾದಂತ ಸಮಯ ಬಂದಿದೆ. ಶಾಸ್ತ್ರ ಓದಿದ್ದು ಸಾಕು, ಶಾಸ್ತ್ರದ ಜ್ಞಾನ ನಮಗೆ ಬಂದದ್ದು ಸಾಕು, ಶಾಸ್ತ್ರದೊಂದಿಗೆ ಶಸ್ತ್ರವನ್ನು ಹಿಡಿಯಬಲ್ಲವರು ನಾವು ಅಂತ ಹೇಳಿ ಜಗತ್ತಿಗೆ ತೋರಿಸುವಂತಹ ಸಮಯ ಬಹುಶಃ ಈಗ ಬಂದಿದೆ. ಇನ್ನು ನಾವು ಮಲಗಿದರೆ ಈಗ ನಾವು ಹೆಣ್ಣು ಮಕ್ಕಳು, ಗೋಮಾತೆಗೆ ಮತ್ತು ಹೆಣ್ಣು ಮಕ್ಕಳಿಗೆ ಅವಿನಾಭಾವ ಸಂಬಂಧ. ಯಾಕಂದ್ರೆ ಗೋವಿನ ಸೇವೆ ಯಾರು ಮಾಡುದಕ್ಕೆ ಅಂತ ಕೇಳಿದ್ರೆ ಮನೆಯಲ್ಲಿರುವಂತಹ ತಾಯಂದಿರು. ಆ ತಾಯಂದಿರು ಮನೆಯಲ್ಲಿ ಇರುವಾಗಲೇ ನಮ್ಮ ಗೋಮಾತೆಯನ್ನ ಕತ್ತಿ ಹಿಡಿದು ಕರೆದುಕೊಂಡು ಹೋಗುವಂತಹ ಜನರು ದುರುಳರು ಈಗ ಇದ್ದಾರೆ ಅಂತ ಹೇಳಿದ್ರೆ ನಾವು ಇನ್ನೂ ಕೂಡ ಸುಮ್ಮನೆ ನಿಂತ್ರೆ ನಾಳೆ ಆ ಹಸುವಿನೊಟ್ಟಿಗೆ ನಮ್ಮ ಮನೆಯ ಹೆಣ್ಣು ಮಗಳನ್ನು ಕೂಡ ಕತ್ತು ಹಿಡಿದು ಆಕೆಯ ಕೂದಲನ್ನು ಹಿಡಿದುಕೊಂಡು ಕರೆದು ಹೋಗುವಂತಹ ದಿನ ದೂರವಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ನಾನು ಮೊದಲಾಗಿ ಹೇಳುವಂತದ್ದು, ಒಂದು ಹೆಣ್ಣಾಗಿ ನಾನು ಹೇಳ್ತೇನೆ, ಶಸ್ತ್ರವನ್ನ ನಾವು ನಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕು. ಸ್ವರಕ್ಷಣೆ ಜೊತೆಗೆ ನಮಗೆ ನಮ್ಮ ಸ್ಥಾನವನ್ನ, ತಾಯಿಯ ಸ್ಥಾನವನ್ನ ತುಂಬುವಂತ ಒಂದೇ ಒಂದು ಪ್ರಾಣಿ ಅಂತ ಇದ್ರೆ ಅದು ಗೋಮಾತೆ. ಆ ಗೋಮಾತೆಯನ್ನ ರಕ್ಷಿಸಬೇಕಾದ್ರೆ ತಾಯಂದಿರು ಕೂಡ ಶಸ್ತ್ರವನ್ನ ಹಿಡಿದುಕೊಂಡು ಬೀದಿಗೆ ಹಿಡಿದು ಹೋರಾಟ ಮಾಡಿದ್ರೆ ಬಹುಶಃ ಯಾವ ಮತಾಂಧನಿಗೂ ಕೂಡ ಗೋಮಾತೆಯನ್ನ ಮುಟ್ಲಿಕ್ಕೆ ಧೈರ್ಯ ಬರ್ಲಿಕ್ಕಿಲ್ಲ ಅಂತ ಹೇಳುವಂತದ್ದು. ಹಾಗಾಗಿ ಭಾರತೀಯ ನಾರಿಯರು ಯಾವತ್ತೂ ಕೂಡ ನಾವು ಅಸಮರ್ಥರಲ್ಲ. ನಾವು ಎಷ್ಟೋ ಹೋರಾಟವನ್ನ ಮಾಡಿದಂತಹ ತಾಯಂದಿರು ನಮ್ಮ ಜೊತೆ ಇದ್ದವರು. ಹಾಗಾಗಿ ನಾವು ಹೋರಾಟಕ್ಕೆ ಬೇಕು. ಬಹುಶಃ ಇವತ್ತು ತಾಯಂದಿರ ಸಂಖ್ಯೆ ಕಮ್ಮಿ ಇರಬಹುದು, ಆದರೆ ಮನಸ್ಸು ಮಾಡಿದರೆ ನಮ್ಮ ತಾಯಂದಿರು ಗೋಮಾತೆಯನ್ನು ರಕ್ಷಣೆ ಮಾಡ್ತಾರೆ. ಜೊತೆಗೆ ಯಾವ ಹೆಣ್ಣು ಮಕ್ಕಳ ವಿಷಯಕ್ಕೂ ಕೂಡ ಮತಾಂಧರು ಬರದ ರೀತಿಯಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಾಗ್ತಾ ಇದ್ದೇವೆ ಅಂತ. ಜೊತೆಗೆ ಏನು ನಮ್ಮ ಜಿಲ್ಲೆಯಿಂದ ಗೋರಕ್ಷಕ ದಳ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಬಹುಶಃ ಹೆಣ್ಣು ಮಕ್ಕಳನ್ನ ಕೂಡ ಸೇರಿಸಿಕೊಂಡು ಹೆಣ್ಣು ಮಕ್ಕಳದೇ ಒಂದು ಗೋರಕ್ಷಣಾ ತಂಡವನ್ನ ಮಾಡಿದ್ರೆ ಬಹುಶಃ ಕಾನೂನು ಮೂಲಕ ಹೋರಾಟ ಮಾಡ್ಲಿಕ್ಕೆ ನಮಗೆ ಜಾಸ್ತಿ ಅವಕಾಶ ಆಗ್ಬೋದು. ಯಾಕಂದ್ರೆ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಯಾವ ಮತಾಂಧನನ್ನು ಕೂಡ ಏನ್ ಬೇಕಾದ್ರೂ ಮಾಡ್ತಾರೆ. ಜೊತೆಗೆ ತನ್ನ ಸ್ವರಕ್ಷಣೆಯನ್ನು ಮಾಡುವಾಗ ಯಾರಾದ್ರೂ ಬಂದ್ರೂ ಕೂಡ ಅವರ ಹೋರಾಟ ಕಾನೂನಾತ್ಮಕವಾಗಿ ಸ್ವರಕ್ಷಣಾ ಹೋರಾಟ ಆಗುತ್ತೆ. ಹಾಗಾಗಿ